ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ದಿನಾಂಕ 17/9/2021 ರಂದು ಏನು ಲಸಿಕಾ ಮೇಳವನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಮಾನ್ಯ ಸರ್ಕಾರದ ನಿರ್ದೇಶನ ಮೇರೆಗೆ ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 10 ಕಡೆ ನಾವು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸ್ಥಳೀಯ ನಮ್ಮ ನಗರ ವೈದ್ಯಾಧಿಕಾರಿಗಳು ಉಳ್ಳಾಳ ಮತ್ತು ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ನಮ್ಮ ಸದಸ್ಯರು ಎಲ್ಲ ಗೌರವಾನ್ವಿತ ಸದಸ್ಯರು ಮೂಲಕ ಅಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದು ಕೋಟೆಪುರದಲ್ಲಿ ಸುಮಾರು ಮಧ್ಯಾಹ್ನ ನಂತರ ಒಳ್ಳೆ ಪ್ರಗತಿ ಆಗಿದೆ. ಯಾಕಂದರೆ ಸುಮಾರು ಇಲ್ಲಿ ಇರುವಂಥ ಎಲ್ಲ ಜನರು ಸಹಕಾರ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಮಗೆ ಟಾರ್ಗೆಟನ್ನು ಫಿಕ್ಸ್ ಮಾಡಿದ್ದಾರೆ 3,000. ಖಂಡಿತವಾಗಿ 3,000 ಆಗೋದಿಲ್ಲ, ಅಟ್ಲೀಸ್ಟು 2,000 ಆಗಲಿ ಎಂಬುದಾಗಿ ನಾವು ಈಗಾಗಲೇ ಅದನ್ನು ನಿರಂತರವಾಗಿ ನಾವು ಪ್ರತಿಯೊಂದು ಪ್ರದೇಶಗಳಲ್ಲಿ ಮನೆಗಳಿಗೆ ಹೋಗಿ ಜನರಿಗೆ ತಿಳುವಳಿಕೆ ಕೊಟ್ಟು ಕೋವಿಡ್-19 ಲಸಿಕೆಯನ್ನು ಹಾಕಿಕೊಂಡು ಇದನ್ನು ವೈರಸ್ನಿಂದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಜನರಿಗೆ ತಿಳುವಳಿಕೆ ಕೊಟ್ಟಿದ್ವಿ. ಖಂಡಿತವಾಗೂ ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಅರಿತು ಅದನ್ನು ಲಸಿಕೆ ತೆಗೆದುಕೊಳ್ಳಬೇಕು. ಈ ರೋಗದಿಂದ ರಕ್ಷಣೆ ಹೊಂದಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡಬೇಕೆಂಬುದಾಗಿ ನಾನು ಮತ್ತೊಮ್ಮೆ ನಾಗರಿಕರಲ್ಲಿ ಮನವಿ ಮಾಡುತ್ತೇನೆ.